ಇದು ಆನೆ. ಇದರ ದಾರಿ ರಹದಾರಿ. ಅಡ್ಡ ಬಂದ್ರೆ ತುಳಿದು ಹಾಕುತ್ತೆ. ಇದನ್ನ ಎದುರಾಕೋಬೇಕು ಅಂತಂದ್ರೆ ದಮ್ ಇರಬೇಕು. ಇದು ಒಂಟೆ. ಇದರ ಅಡ್ಡದಾರಿಯಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದರ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಟ್ಟಿರ್ಬೇಕು. ಇದು ಕುದುರೆ. ಇದರ ನಿಯಂತ್ರಣ ಹೇಗ್ ಮಾಡ್ಬೇಕು ಅಂತ ತಿಳ್ಕೋಬೇಕು. ಇದು ಮಂತ್ರಿ. ಬುದ್ಧಿ, ಜ್ಞಾನ, ತಾಳ್ಮೆ, ತಂತ್ರದಿಂದ ಹೆಜ್ಜೆ ಇಡ್ತಾನೆ. ಎಲ್ಲದಕ್ಕಿಂತ ತುಂಬಾ ಬಲಶಾಲಿ ಇವನು. ವೆರಿ ಪವರ್ಫುಲ್. ತ್ಯಾಗಕ್ಕೆ ಇನ್ನೊಂದು ಹೆಸರೇ ಸೈನಿಕ. ಮುಂದೆ ಹೆಜ್ಜೆ ಇಡೋದು ಬಿಟ್ಟು ಹಿಂದಕ್ಕೆ ಓಡೋಗೋದು ಗೊತ್ತಿಲ್ಲ. ಚಿಕ್ಕದಿದೆ ಅಂತ ಕಡೆಗಣಿಸ್ಬೇಡ. ಟೈಮ್ ಬಂದಾಗ ರೂಪನೇ ಬದಲಾಗೋಗುತ್ತೆ. ರಾಜನ್ ಬಗ್ಗೆ ಹೇಳೇ ಇಲ್ಲ. ರಾಜ ಮಾಡೋದೇನೂ ಇಲ್ಲ. ಸಿಂಹಾಸನದ ಮೇಲೆ ಕೂತು